ನಮಸ್ಕಾರ ವೀಕ್ಷಕರೇ. ಅಧಿಕಾರ ಇರೋರು ಅನ್ಯಾಯ ಮಾಡಿದಾಗ ಅವರ ವಿರುದ್ಧ ಮಾತಾಡೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಅದರಲ್ಲೂ ಸ್ವಂತ ಇಲಾಖೆಯ ಹಿರಿಯ ಅಧಿಕಾರಿಗಳ ವಿರುದ್ಧವೇ ಸಾಕ್ಷಿ ಹೇಳೋದು ಅಂದ್ರೆ ಅದು ಅಗ್ನಿಪರೀಕ್ಷೆಯೇ ಸರಿ. ಸಾತನ್ಕುಲಂ ತಂದೆ ಮಗನ ಕಸ್ಟಡಿ ಸಾವು ಪ್ರಕರಣದಲ್ಲಿ ಇವತ್ತು 9 ಪೊಲೀಸರಿಗೆ ಮರಣದಂಡನೆ ಶಿಕ್ಷೆಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ಈ ಒಬ್ಬ ಹೆಣ್ಣು ಮಗಳ ಧೈರ್ಯ. ಅವಳೇ ಹೆಡ್ ಕಾನ್ಸ್ಟೇಬಲ್ ರೇವತಿ. ಅಂದು ಠಾಣೆಯಲ್ಲಿ ನಡೆದ ರಕ್ತಸಿಕ್ತ ರಾತ್ರಿಯ ಭೀಕರತೆಯನ್ನ ಕಣ್ಣಾರೆ ಕಂಡು ಸತ್ಯ ಬಿಚ್ಚಿಟ್ಟ ರೇವತಿಯ ಹೋರಾಟದ ಕಥೆ ಕೇಳಿದ್ರೆ ನೀವು ಗ್ಯಾರಂಟಿ ಸಲ್ಯೂಟ್ ಹೊಡಿತೀರಾ. ಜೂನ್ 2020 ಜೈರಾಜ್ ಮತ್ತು ಬೆನ್ನಿಕ್ಸ್ ಅವರನ್ನ ಪೊಲೀಸರು ಥಳಿಸುತ್ತಿದ್ದಾಗ ಆ ರಕ್ತದ ಕಲೆಗಳನ್ನ ರೇವತಿ ನೋಡಿದ್ರು. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಬಂದಾಗ ಇಡೀ ಠಾಣೆಯ ಪೊಲೀಸರು ಸತ್ಯ ಮುಚ್ಚಿಡಲು ಪ್ರಯತ್ನಿಸಿದ್ರು. ಆದ್ರೆ ರೇವತಿ ಮಾತ್ರ ಮ್ಯಾಜಿಸ್ಟ್ರೇಟ್ ಬಳಿ ಹೋಗಿ, ಸರ್, ನಾನು 2 ಹೆಣ್ಣುಮಕ್ಕಳ ತಾಯಿ, ನನ್ನ ಕೆಲಸ ಮತ್ತು ಪ್ರಾಣಕ್ಕೆ ರಕ್ಷಣೆ ಕೊಡ್ತೀರಾ, ನಾನು ಸತ್ಯ ಹೇಳ್ತೀನಿ ಅಂದಿದ್ರು. ಅಂದು ರೇವತಿ ಹೇಳಿದ ಪ್ರತಿಯೊಂದು ಮಾತು ಪೊಲೀಸರ ಪಾಪದ ಕೊಡವನ್ನ ತುಂಬಿಸಿತ್ತು. ಠಾಣೆಯಲ್ಲಿ ಲಾಠಿಗಳು ಮುರಿಯುವಂತೆ ಹೊಡೆದಿದ್ದು, ರಕ್ತ ಸುರಿಯುತ್ತಿದ್ದರೂ ಬೂಟುಗಳಿಂದ ತುಳಿದಿದ್ದನ್ನ ರೇವತಿ ವಿವರಿಸಿದಾಗ ಮ್ಯಾಜಿಸ್ಟ್ರೇಟ್ ಅವರೇ ಬೆಚ್ಚಿಬಿದ್ದಿದ್ರು. ಒಬ್ಬ ಕಾನ್ಸ್ಟೇಬಲ್ ಆಗಿದ್ದ ರೇವತಿಗೆ ತನ್ನ ಹಿರಿಯ ಅಧಿಕಾರಿಗಳ ವಿರುದ್ಧ ನಿಲ್ಲೋಲು ಸುಲಭವಾಗಿರಲಿಲ್ಲ. ಇಡೀ ಠಾಣೆಯ ಪೊಲೀಸರು ಅವರನ್ನ ಸುತ್ತುವರೆದು ಬೆದರಿಕೆ ಹಾಕ್ತಿದ್ರು. ಮ್ಯಾಜಿಸ್ಟ್ರೇಟ್ ವಿಚಾರಣೆ ನಡೆಸುವಾಗಲೂ ಪೊಲೀಸರು ಅಡ್ಡಿಪಡಿಸಿದ್ರು. ಎಷ್ಟರ ಮಟ್ಟಿಗೆ ಭಯ ಇತ್ತಂದ್ರೆ ರೇವತಿ ಮೊದಲು ತನ್ನ ಹೇಳಿಕೆಗೆ ಸಹಿ ಹಾಕೋಕ್ಕೂ ಹೆದರಿದ್ರು. ಕೊನೆಗೆ ನ್ಯಾಯಾಧೀಶರು ರಕ್ಷಣೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟ ಮೇಲೆ ಸಹಿ ಹಾಕಿದ್ರು. ಈ ಒಬ್ಬ ಮಹಿಳೆಯ ಸಾಕ್ಷ್ಯವೇ ಸಿಬಿಐಗೆ ಪ್ರಬಲ ಅಸ್ತ್ರವಾಯಿತು. ಸಿಸಿಟಿವಿಯಲ್ಲಿದ್ದ ಪ್ರತಿ ಹಂತಕನನ್ನ ರೇವತಿ ಗುರುತಿಸಿ ತೋರಿಸಿದ್ರು. ಇವತ್ತು ಆ ಕಟುಕ ಪೊಲೀಸರಿಗೆ ಶಿಕ್ಷೆಯಾಗಿದೆ ಅಂದ್ರೆ ಅದು ರೇವತಿಯವರ ಸತ್ಯಕ್ಕೆ ಸಂದ ಜಯ. ಮದ್ರಾಸ್ ಹೈಕೋರ್ಟ್ ಸ್ವತಃ ಆಕೆಗೆ ಫೋನ್ ಮಾಡಿ ಧೈರ್ಯ ತುಂಬಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ ಆಕೆ ಮಾಡಿರೋ ಕೆಲಸ ಎಷ್ಟು ದೊಡ್ಡದು ಅಂತ. ಇಂತಹ ಅಧಿಕಾರಿಗಳು ಇರೋದಕ್ಕೆ ಇವತ್ತು ಇಲಾಖೆಯ ಮೇಲೆ ಜನರಿಗೆ ನಂಬಿಕೆ ಉಳಿದಿರೋದು. ಈ ಧೀಮಂತ ಮಹಿಳೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.